ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಣ್ಣು ಮಕ್ಕಳ ಸಾಧನೆಯ ಯಶೋಗಾಥೆ ಈ ನಮ್ಮ ಚಾವಡಿಯಲ್ಲಿ ಈ ದಿನ ನಮ್ಮ ಜೊತೆಗಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಹೇಳಿದಾಗೆ ತಮ್ಮ ಅತಿ ಸಣ್ಣ ವಯಸ್ಸಿನಲ್ಲಿ ಡ್ಯಾನ್ಸ್ ಕ್ಷೇತ್ರಕ್ಕೆ ಕಾಲಿಟ್ಟು ವಿಶೇಷವಾದ ಸಾಧನೆಯನ್ನು ಮಾಡಿದ್ದಾರೆ. ಅವರೇ ನಮ್ಮೂರಿನ ಹೆಮ್ಮೆ ತನ್ವಿ ಕಾಂಚನ್ ಅವರು. ಅವರನ್ನು ಸ್ವಾಗತಿಸೋಣ. ತನ್ವಿ ಕಾಂಚನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವಂತೂ ಸಣ್ಣ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಹೇಳಿದಾಗೆ ಸಣ್ಣ ವಯಸ್ಸಿನಲ್ಲಿ ಡ್ಯಾನ್ಸ್ ಕ್ಷೇತ್ರಕ್ಕೆ ಕಾಲಿಟ್ಟವರು. ನಿಮ್ಮ ಎಜುಕೇಷನ್ ಏನು ಕಲಿತಾ ಇದ್ದೀರಿ, ಏನು ಮಾಡ್ತಿದ್ದೀರಾ? ನಾನೀಗ 10th ಸ್ಟ್ಯಾಂಡರ್ಡಲ್ಲಿ ಕಲಿತಾ ಇದ್ದೇನೆ. ನಾನು ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿಯಿಂದ ಬರ್ತಿದ್ದೇನೆ. ಈಗ ಡ್ಯಾನ್ಸ್ ಮೇಲೆ ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತು? ಎಷ್ಟನೇ ಕ್ಲಾಸಿಂದ ಡ್ಯಾನ್ಸ್ ಕಲಿತಾ ಇದ್ದೀರಾ? ನಾನಂದರೆ ಚಿಕ್ಕ ಇರುವಾಗ ನಾರ್ಮಲಿ ಕೃಷ್ಣ ವೇಷ ಎಲ್ಲ ಸ್ಪರ್ಧೆ ಹಾಕ್ತಾ ಇರ್ತಾರಲ್ಲ, ಹಾಗೆ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಆಗ ಅಮ್ಮ ಕಲಿಸ್ತಾ ಇದ್ರು ಡ್ಯಾನ್ಸ್. ಹಾಗೆ ಸ್ವಲ್ಪ ಮೇಲೆ ಬರ್ತಾ ಬರ್ತಾ ಸ್ಕೂಲಲ್ಲಿ ಸಹ ಆ್ಯನ್ಯುವಲ್ ಡೇ ಟೈಮ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಮತ್ತು ಅಲ್ಲಿ ನನಗೆ ನನ್ನ ಸರ್ ಸಿಕ್ಕಿದ್ದು, ಮಂಜಿತ್ ಸರ್. ಆಗ ಅಲ್ಲಿಂದ ನನ್ನ ಕ್ಲಾಸ್ ಟೀಚರ್, ನಾನು ಅಮ್ಮನಿಗೆ ಹೇಳಿರಲಿಲ್ಲ ಸರಿ ನನಗೆ ಡ್ಯಾನ್ಸ್ ಕ್ಲಾಸಿಗೆ ಸೇರಬೇಕಂತ. ಆದರೆ ನಾನು ಕ್ಲಾಸ್ ಟೀಚರಿಂದ ನನ್ನ ಸರ್ ಇದು ನಂಬರ್ ತಗೊಂಡು ಬಂದು ಅಮ್ಮನಿಗೆ ಕೊಟ್ಟೆ. ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನನಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೇಕು ಅವರದ್ದು. ಅಂದರೆ ನನ್ನ ಫ್ರೆಂಡ್ಸ ಇದ್ದರು ಅಲ್ಲಿ, ಅದಕ್ಕೆ ನನಗೆ ಹೋಗಬೇಕಂತ ಇತ್ತು. ಮತ್ತು ಅಲ್ಲಿ ಅಮ್ಮನಿಗೆ ಕೊಟ್ಟು ಮತ್ತು ಅವ್ರು ಕಾಲ್ ಮಾಡಿದರು. ಮತ್ತು ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋದೆ. ಮತ್ತು ಇಲ್ಲಿ ಈಗ ಇದ್ದೇನೆ. ನೀವು ಅಮ್ಮನಿಂದ ಡ್ಯಾನ್ಸ್ ಕಲ್ತ್ರಿ ಅಂತ ಹೇಳಿದೆ. ಅಮ್ಮನಿಂದ ಯಾವ ಫಾರ್ಮನ್ನು ಕಲಿತಾ ಇದ್ರಿ? ಅಂದರೆ ಅಮ್ಮ ಆಗ ಅಷ್ಟು ದೊಡ್ಡ ಡ್ಯಾನ್ಸರ್ ಅಂತ ಇರಲಿಲ್ಲ, ನಾರ್ಮಲಿ ಕೃಷ್ಣ ವೇಷ ಡ್ಯಾನ್ಸ್ ಹಾಗೆ. ನೀವು ಮೊದಲು ಮಾಡಿದಂಥ ನೃತ್ಯ ಯಾವುದು, ಎಲ್ಲಿ ಮಾಡಿದ್ರಿ? ಮೊದಲು ಅದೇ ಕೃಷ್ಣ ಡ್ಯಾನ್ಸ್. ಎಷ್ಟನೇ ಕ್ಲಾಸಲ್ಲಿ ಮಾಡಿದ್ರಿ? ಅದು ಒಂದು ಬಾಲ್ವಾಡಿ ಟೈಮ್, ಅಷ್ಟು ಚಿಕ್ಕ. ಓಕೆ. ನೀವು ಡ್ಯಾನ್ಸ್ ಕ್ಲಾಸ್ಗೆ ಸೇರಿದಂತ ಹೇಳಿದ್ರಿ. ಡ್ಯಾನ್ಸ್ ಕ್ಲಾಸಿಗೆ ಸೇರುವಾಗ ಫಸ್ಟ್ ಅಮ್ಮ ಕಲಿಸೋದು ಸರ್ ಕಲಿಸೋದು ಅಂದಾಗ ತುಂಬ ಡಿಫ್ರೆಂಟ್ ಆಗ್ತದೆ. ಆಗ ಹೇಗೆ ಫೀಲ್ ಆಯ್ತು ನಿಮಗೆ? ಆಗ ಹೌದು, ಅದು ನಾನು ಸರ್ ಕಲಿಸಿದ ನನಗೆ ಸೀದಾ ಡ್ಯಾನ್ಸ್ ಕ್ಲಾಸಲ್ಲಿ ಅಲ್ಲ, ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಟೈಮ್. ಅದು ಸರ್ ಹೇಳಿದ್ದು ಸ್ಟೆಪ್ಸ್ ಎಲ್ಲ ಗೊತ್ತಾಗ್ತಿತ್ತು, ಹಾಗೆ ತುಂಬ ಕಷ್ಟ ಆಗ್ತಿತ್ತು ಅಂತ ಇಲ್ಲ, ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಬಂದದ್ದು. ಓಕೆ. ಸ್ಕೂಲಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ ಡ್ಯಾನ್ಸ್ ವಿಷಯದಲ್ಲಿ? ಸ್ಕೂಲಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಪ್ರಿನ್ಸಿಪಲ್ ಆಗಲಿ, ನನ್ನ ಟೀಚರ್ಸ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲ ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಎಂತಾದರೂ ವಿಡಿಯೋ ಎಲ್ಲ ಹಾಕಿದರೆ ತುಂಬ ಲೈಕ್ ಎಲ್ಲ ಮಾಡೋದು, ಮತ್ತು ಹೇಳೋದು ಬಂದು ಡ್ಯಾನ್ಸ್ ಚೆಂದಾಗಿದೆ ಹಾಗೆ ಹೀಗೆ ಎಲ್ಲ. ಅದು ಮೋಟಿವೇಶನ್ ಕೊಡ್ತದೆ ಸ್ವಲ್ಪ ಒಳ್ಳೆ ಮಾಡಲಿಕ್ಕೆ, ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನೀವು ನಿಮ್ಮದು ಒಂದು ಪೋಸ್ಟ್ ಎಲ್ಲ ನೋಡಿದಾಗ ಬಹಳಷ್ಟು ಕಾಂಪಿಟೇಷನ್ಗೆ ಹೋಗಿದ್ದೆ. ಯಾವ ಕಾಂಪಿಟೇಷನ್ಗೆ ಹೋಗಿದ್ರಿ? ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನೊಂದು ರೀಸೆಂಟ್ಲಿ ಒಂದು ರಿಯಾಲಿಟಿ ಶೋಗೆ ಹೋಗಿದ್ದೆ, ಡ್ಯಾನ್ಸ್ ಕುಡ್ಲ ಡ್ಯಾನ್ಸ್ ಅಂತ. ಅಲ್ಲಿ ನನಗೆ ಸೆಕೆಂಡ್ ರನ್ನರ್ ಅಪ್ ಸಿಕ್ಕಿತ್ತು. ಅಲ್ಲಿ ಅದು ನನ್ನದು ಫಸ್ಟ್ ರಿಯಾಲಿಟಿ ಶೋ ಇತ್ತು. ನಾನು ಜಾಸ್ತಿ ಕಾಂಪಿಟೇಷನ್ಸಿಗೆ ಸಹ ಹೋಗ್ತಾ ಇರಲಿಲ್ಲ, ಅದು ನನ್ನದು ಫಸ್ಟ್ ಒಂದಿದ್ದದ್ದು. ಅಲ್ಲಿ ಒಂದೊಂದು ರೌಂಡಿಗೆ ಸರ್ ಕಲಿಸ್ತಾ ಇದ್ರಲ್ಲ, ಸ್ವಲ್ಪ ಹೆದರಿಕೆ ಸಹ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಇದು ಅಂದರೆ ಸ್ವಲ್ಪ ಕಷ್ಟ ಲೆವೆಲ್ ರೌಂಡ್ಸ್ ಎಲ್ಲ ಬರ್ತಿತ್ತಲ್ಲ, ನನಗಿಂತ ಒಳ್ಳೆ ಡ್ಯಾನ್ಸ್ ಮಾಡೋರು ಸಹ ಇದ್ರು, ಅವರನ್ನೆಲ್ಲ ನೋಡಿ ಕಲಿತಾ ಸಹ ಇದ್ದೆ. ಮತ್ತು ನನಗೆ ಹೆದರಿಕೆ ಸಹ ಆಗ್ತಿತ್ತು, ಮತ್ತು ಒಳ್ಳೆ ಸಹ ಮಾಡ್ತಿದ್ದೆ. ಆದರೂ ಭಯ? ಹೌದು, ಭಯ ತುಂಬ ಇರ್ತಿತ್ತು. ಓಕೆ. ನೀವು ಹೋದ್ರಿ ಅಂತ ಹೇಳಿದ್ರಿ, ತುಂಬ ಕಷ್ಟ ಸ್ಟೆಪ್ ಅಂತ ಹೇಳಿದ್ರಿ. ಫಸ್ಟ್ ಮಾಡಿದ ಡ್ಯಾನ್ಸ್ ನೆನಪುಂಟು? ಯಾವ ಸಾಂಗಿಗೆ? ನಾನು ಕೆಹನಾ ಹಿಕ್ಕಾಗೆ ಡ್ಯಾನ್ಸ್ ಮಾಡಿದ್ದೆ ಆಡಿಷನ್ ರೌಂಡಿಗೆ. ಅಲ್ಲಿ ಹೇಗಿತ್ತು? ಕಮೆಂಟ್ ಹೇಗೆ ಬರ್ತಾ ಇತ್ತು? ಒಳ್ಳೆ ಮಾಡಿದ್ವಿ ಅಂತ ಹೇಳ್ತಿದ್ರು, ಆದರೆ ಅವರು ನನ್ನ ಸ್ಟೈಲ್, ನನಗೆ ತುಂಬ ಇಷ್ಟ ಆಗುವ ಸ್ಟೈಲ್ ಕ್ಲಾಸಿಕಲ್ ಭರತನಾಟ್ಯಂ. ಕಥಕ್ ಮಾಡಿದ್ದೆ. ಅಲ್ಲಿ ಹೇಳ್ತಾ ಇದ್ರು ಬೇರೆ ಸ್ಟೈಲ್ ಮಾಡ್ಕೊಂಡು ಬನ್ನಿ, ಹಾಗೆ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆದರೆ ಬೇರೆ ಸ್ಟೈಲ್ ಮಾಡಬೇಕು ಹಾಗೆ ಹೇಳ್ತಿದ್ರು. ಮತ್ತು ಒಳ್ಳೆ ಆಯಿತು ಅಂತ ಸಹ ಹೇಳ್ತಾ ಇದ್ರು. ಓಕೆ. ನೀವು ಕ್ಲಾಸಿಕಲ್ ಡ್ಯಾನ್ಸರ್ ಅಂತ ಹೇಳ್ತೀರಿ, ಹೇಗೆ ವೆಸ್ಟರ್ನ್ ಡ್ಯಾನ್ಸನ್ನು ಮ್ಯಾನೇಜ್ ಮಾಡ್ತೀರಾ? ನಾನು ಆ್ಯಕ್ಚುಲಿ ಫಸ್ಟ್ ಮಾಡ್ತಿದ್ದೆ ವೆಸ್ಟರ್ನ್. ಡ್ಯಾನ್ಸ್ ಕ್ಲಾಸಿಗೆ ಸೇರಿ ವೆಸ್ಟರ್ನ್ ಮಾಡ್ತಿದ್ದದ್ದು. ಮತ್ತು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲೇ ಕ್ಲಾಸಿಕಲ್ ಇದುಂಟು ಕ್ಲಾಸ್,
ನನ್ನದು ಟೀಚರ್ಸ್ ಶ್ರೀರಕ್ಷಾ ಟೀಚರ್ ಮತ್ತು ಅನನ್ಯ ಟೀಚರ್ ಅಂತ. ಅಲ್ಲಿ ಸೇರಿ ಆದಮೇಲೆ ನನಗೆ ಭರತನಾಟ್ಯಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಹೋಯಿತು, ಮತ್ತು ಎಕ್ಸಾಮ್ಸ ಬರೆದಿದ್ದೆ ಭರತನಾಟ್ಯ. ನೀವು ಕಾಂಪಿಟೇಷನ್ಗೆ ಹೋದಿರಿ ಅಂತ ಹೇಳಿದ್ರಿ, ಅಲ್ಲಿ ಅದ್ರ ಪ್ರೈಸ್ ಸಿಕ್ಕಿತ್ತ, ಎಂತಾಯ್ತು, ಅದರ ರಿಸಲ್ಟ್ ಏನಾಯ್ತು? ಅದೇ ಅಲ್ಲಿ ಸೆಕೆಂಡ್ ರನ್ನರ್ ಅಪ್ ಸಿಕ್ಕಿತ್ತು ನನಗೆ. ಆಗ ಹೇಗಿತ್ತು ಅಂದ್ರೆ ಕ್ಲಾಸಿಕಲ್ ವೆಸ್ಟರ್ನ್ ಎಲ್ಲ ಮಿಕ್ಸ್ ಮಾಡಿ ಫೈನಲ್ ವರೆಗೆ ಬಂದು ಸೆಕೆಂಡ್ ರನ್ನರ್ ಅಪ್ ಸಿಕ್ಕಿತ್ತು, ಆಗ ಹೇಗೆ ಫೀಲ್ ಆಯ್ತು ನಿಮ್ಗೆ? ಅವರು ಹೇಳಿದ್ರಲ್ಲ ನೆಕ್ಸ್ಟ್ ರೌಂಡಿಗೆ ಬೇರೆ ಮಾಡ್ಬೇಕಂತ. ನಾನು ಮತ್ತೆ ನೆಕ್ಸ್ಟ್ ರೌಂಡ್ ಗ್ರೂಪ್ ಇತ್ತು, ಅದಕ್ಕೆ ಪಿಕಾಕ್ ಮಾಡಿದ್ದೆ. ಅದು ತುಂಬಾ ಇಷ್ಟ ಆಗಿತ್ತು ಜಡ್ಜಸ್ನವರಿಗೆ. ಮತ್ತೆ ಡುಯೆಟ್ ರೌಂಡ್ ಇತ್ತು, ಅದಕ್ಕೆ ನಾನು ನನ್ನ ಸರ್ ಒಟ್ಟಿಗೆ ಮಾಡಿದ್ದೆ. ನನಗೆ ಅದು ತುಂಬ ಫೇವ್ರೆಟ್ ಡ್ಯಾನ್ಸ್. ಅದು ವೆಸ್ಟರ್ನ್ ಟೈಪ್ ಇತ್ತು. ಅದು ಸಹ ನೀನು ತುಂಬ ಇಂಪ್ರೂವ್ ಆಗಿದೆ ಹಾಗೆ ಹೀಗೆ ಹೇಳ್ತಿದ್ರು ಜಡ್ಜಸ್ನವ್ರು. ತುಂಬ ಪಾಸಿಟಿವ್ ಕಮೆಂಟ್ಸ್ ಬಂದಿತ್ತು. ಮತ್ತೆ ಲಾಸ್ಟ್ ಡ್ಯಾನ್ಸ್, ನನ್ನ ಫೈನಲ್ ಡ್ಯಾನ್ಸ್ ನಾನು ಕ್ಲಾಸಿಕಲ್ಲೇ ಮಾಡಿದ್ದು. ಅದರಲ್ಲಿ ನನಗೆ ಪ್ರೈಸ್ ಸಿಕ್ಕಿತ್ತು. ತುಂಬ ಖುಷಿ ಆಯ್ತು ಆ ಒಂದು ಸಮಯ ನಿಮಗೆ? ತುಂಬ ಖುಷಿ ಆಯ್ತು ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡನ್ನು ತಗೊಂಡು ತುಂಬ ಮುಂದೆ ಬಂದದಕ್ಕೆ ನಿಮಗೆ ಒಳ್ಳೆ ರಿಸಲ್ಟೇ ಸಿಕ್ಕಿತ್ತು. ಈಗ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರು ಪ್ರೋಗ್ರಾಮಿಗೆ ಹೋಗ್ತೀರಾ, ಅಂದರೆ ಡ್ಯಾನ್ಸ್ ಕಾಂಪಿಟೇಷನ್ ಆಗಿರ್ಬೋದು ಪ್ರೋಗ್ರಾಮಿಗೆ? ಹೌದು, ನಾನೀಗ ಮೊಗವೀರ ಗಾಟ್ ಟ್ಯಾಲೆಂಟ್ ಅಂತ ಒಂದು ರಿಯಾಲಿಟಿ ಶೋಗೆ ಆಡಿಷನ್ ಕೊಟ್ಟಿದ್ದೆ. ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ದೆ. ಇನ್ನು ನೆಕ್ಸ್ಟ್ ರೌಂಡ್ ನೋಡಬೇಕು. ಓಕೆ, ಡ್ಯಾನ್ಸ್ ಬಿಟ್ಟು ಬೇರೆ ಯಾವುದರಲ್ಲಿ ನಿಮಗೆ ಇಂಟ್ರೆಸ್ಟ್ ಉಂಟು? ನನಗೆ ಡ್ಯಾನ್ಸ್ ಬಿಟ್ಟು ಬುಕ್ಸ್ ಓದ್ತೆ, ಮತ್ತು ಕ್ರಿಕೆಟ್ ನೋಡಲಿಕ್ಕೆ ತುಂಬ ಇಷ್ಟ ನನಗೆ. ಬುಕ್ಸ್ ಓದ್ತೀನಿ ಅಂತ ಹೇಳಿದರೆ ಯಾವ ಬುಕ್ಸ್ ಎಲ್ಲ ಓದ್ತೀರಾ? ನಾನು ಇಂಗ್ಲಿಷ್ ನಾವೆಲ್ಸ್ ಓದ್ತೆ. ಓಕೆ, ಡ್ಯಾನ್ಸ್ ಅಂದ ತಕ್ಷಣ ಎಲ್ಲರಿಗೊಂದು ಫೇವ್ರೇಟ್ ಇದ್ದೇ ಇರ್ತದೆ. ನಿಮಗೆ ಯಾರು ಫೇವ್ರೇಟ್ ಡ್ಯಾನ್ಸರ್? ನನಗೆ ಸಾಧ್ವಿ ಮಜುಮ್ದಾರ್ ಅಂತ. ಓಕೆ, ಅವರ ಜೊತೆ ಡ್ಯಾನ್ಸ್ ಮಾಡ್ಬೇಕನ್ನೋ ಆಸೆ ಉಂಟಾ? ಹಾಂ ಹೌದು, ಅವರಂದರೆ ಅವರ ಸ್ಟೈಲ್ ನೋಡಿ ನನಗೆ ಸ್ವಲ್ಪ ಅದು ಇಷ್ಟ. ಅಂದರೆ ನನ್ನದು ರಿಯಾಲಿಟಿ ಶೋ ಆಗುವಾಗ ಸರ್ ಹೇಳ್ತಿದ್ರು ಇವಳದ್ದು ನೋಡಿ ಸ್ವಲ್ಪ ಮಾಡು ಎಕ್ಸ್ಪ್ರೆಷನ್ ಎಲ್ಲ. ಅದಕ್ಕೆ ಅವಳದ್ದು ಎಕ್ಸ್ಪ್ರೆಷನ್ಸ್ ಗ್ರೇಸ್ಫುಲ್ ಆಗಿ ಮಾಡ್ತಾಳೆ ತುಂಬ. ನನಗೆ ತುಂಬ ಇಷ್ಟ ಅವಳು ಮಾಡೋದು. ಓಕೆ, ನೀವು ಡ್ಯಾನ್ಸ್ ಪ್ಲಸ್ ಎಜುಕೇಷನ್ ಕಲಿತಾ ಇದ್ದೀರಿ, ಹೇಗೆ ಮ್ಯಾನೇಜ್ ಮಾಡ್ತೀರಾ? ಡ್ಯಾನ್ಸ್ ಕ್ಲಾಸ್ ಟೈಮಿಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದು, ಮತ್ತು ಬೇರೆ ಉಳಿದ ಟೈಮಿಗೆ ಸ್ಟಡೀಸ್ ಮಾಡೋದು. 10th ಅದು ಸ್ವಲ್ಪ ಇಂಪಾರ್ಟೆನ್ಸ್ ಇರ್ತದೆ, ಸ್ಟಡೀಸ್ ಸಹ ಮ್ಯಾನೇಜ್ ಮಾಡಬೇಕು, ಹಾಗೆ ಮಾಡೋದು. ಸ್ಕೂಲಲ್ಲಿ ಹೇಗೆ ಸಪೋರ್ಟ್ ಉಂಟು ನಿಮ್ಮ ಡ್ಯಾನ್ಸ್ ಕ್ಷೇತ್ರಕ್ಕೆ? ತುಂಬ ಒಳ್ಳೆ ಮಾಡಿ ಸಪೋರ್ಟ್ ಮಾಡ್ತಾರೆ ನಮ್ಮ ಸ್ಕೂಲಿನವರು. ಸ್ಕೂಲ್ ಫ್ರೆಂಡ್ಸ್ ಸಹ ನೋಟ್ಸ್ ಎಲ್ಲ, ಒಂದು ವೇಳೆ ನಾನು ಒಂದು ದಿನ ಪ್ರೋಗ್ರಾಮ್ ಎಂತಾದರೂ ಇದ್ದರೆ ರಜೆ ಹಾಕಿದರೆ ನೋಟ್ಸ್ ಎಲ್ಲ ಸೆಂಡ್ ಮಾಡ್ತಾರೆ. ಹಾಗೆ. ನೀವು ಫ್ರೆಂಡ್ಸ್ ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ಕೂಡ ಡ್ಯಾನ್ಸ್ ಮಾಡ್ತಾರೆ ನಿಮ್ಮ ಹಾಗೆ? ಹೌದು, ನನ್ನ ಫ್ರೆಂಡ್ಸ್ ಈಗ ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಇರುವಾಗ ನಾವೆಲ್ಲ ಒಟ್ಟಿಗೆ ಸೇರಿ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡ್ತೇವೆ. ನೀವು ತುಂಬ ಕಾಂಪಿಟೇಷನ್ಗೆ ಹೋಗಿದ್ರಿ, ನಿಮಗೆ ಅದರಲ್ಲಿ ಆದಂಥ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಯಾವುದು? ಒಂದು ಇದೆ ನನ್ನದು ರಿಯಾಲಿಟಿ ಶೋ, ಫಸ್ಟ್ ರಿಯಾಲಿಟಿ ಶೋ. ಮತ್ತು ಇನ್ನೊಂದು ಕಾಂಪಿಟೇಷನ್ ಇತ್ತು, ಅದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಅದು ತುಂಬ ಅನ್ಎಕ್ಸ್ಪೆಕ್ಟೆಡ್ ಇತ್ತು, ನನಗೆ ಗೊತ್ತಿರಲಿಲ್ಲ. ಅದಕ್ಕಿಂತ ಮುಂಚೆ ನನಗೆ ಫಸ್ಟ್ ಪ್ರೈಸ್ ಬರಲಿಲ್ಲ. ಅದು ತುಂಬ ಒಳ್ಳೆ ಕಾಂಪಿಟೇಟರ್ಸ್ ಇದ್ರು ಅಲ್ಲಿ, ಆದರೆ ಥರ್ಡ್ ಹೋಯ್ತಾ ಪ್ರೈಸ್. ನನಗೆ ಸ್ವಲ್ಪ ಡೌಟ್ ಬಂತು. ಸೆಕೆಂಡ್ಸ್ ಹೋಯ್ತು ನನಗೆ, ನಾನು ಪ್ರೈಸ್ ಸಿಕ್ಕುದಿಲ್ಲ ಅಂತ ಅನಿಸ್ತಾ ಇರುವಾಗ. ಮತ್ತೆ ಫಸ್ಟ್ ತನ್ವಿ ಕಾಂಚನ ಹೇಳಿ ನನಗೆ ತುಂಬ ಖುಷಿ ಆಯಿತು. ಅದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀರಾ? ಆ ಮೂಮೆಂಟ್ ಹೇಗಿತ್ತು ನಿಮ್ಗೆ? ಅದು ನನಗೆ ಸ್ಪೀಚ್ಲೆಸ್ ಥರ ಹೌದು. ಮುಂದೆ ಎಜುಕೇಷನ್, ಈಗ ನೀವು SSLC ಅಂತ ಹೇಳಿದ್ರಿ, ಕಾಂಪಿಟೇಷನ್ ಉಂಟಂತ ಹೇಳಿದ್ರಿ, ಹೇಗೆ ಮ್ಯಾನೇಜ್ ಮಾಡ್ತೀರಿ ಎರಡನ್ನು? ಓದಬೇಕು, ದಿನ ಓದಬೇಕು, ದಿನ ಪ್ರಾಕ್ಟೀಸ್ ಮಾಡಬೇಕು ಡ್ಯಾನ್ಸ್. ನಿಮ್ಮ ಅಮ್ಮ ಹೇಗೆ ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ? ಅಮ್ಮ ಅಪ್ಪ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ಯಾವಾಗಲೂ ಅಷ್ಟೇ, ಮಕ್ಕಳಿಗೆ ಪೇರೆಂಟ್ಸ್ ಸಪೋರ್ಟ್ ಇದ್ದೇ ಇರ್ತದೆ. ಮತ್ತು ನನ್ನ ಅಮ್ಮ ಅಪ್ಪ ಸಹ ಹಾಗೆ ಓದಲಿಕ್ಕೆ ಸಹ ಹೇಳ್ತಾರೆ, ಮತ್ತು ಡ್ಯಾನ್ಸ್ ಮಾಡುವಾಗ ಚಂದ ಮಾಡು ಹಾಗೆ ಎಲ್ಲ ಹೇಳಿ ಕಲಿಸ್ತಾರೆ. ನೀವು ಡ್ಯಾನ್ಸ್ ಮಾಡ್ತೀರಿ, ನಿಮ್ಮ ಸಿಬ್ಲಿಂಗ್ಸ್ ಯಾರಾದರೂ ಡ್ಯಾನ್ಸ್? ಹೌದು, ನನ್ನ ತಂಗಿ ಇದ್ದಾಳೆ. ತಂಗಿ ಕೂಡ ಡ್ಯಾನ್ಸ್ ಮಾಡೋದನ್ನು ನಾನು ನೋಡಿದ್ದೇನೆ. ಅವರಿಗೆ ಹೇಗೆ ಇಂಟ್ರೆಸ್ಟ್? ನಿಮ್ಮನ್ನು ನೋಡಿ ಇಂಟ್ರೆಸ್ಟ್ ಹೇಗೆ? ಅವಳು ಸಹ ನಾನು ಕ್ಲಾಸ್ ಜಾಯ್ನ್ ಆದಮೇಲೆ ಅವಳು ಸಹ ಜಾಯ್ನ್ ಆದದ್ದು. ಸೊ ಅಲ್ಲಿಂದ ಅವಳು ಸಹ ಮೇಲೆ ಬಂದಳು. ಅವಳ ಇಬ್ರು ಒಟ್ಟಿಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಮೇಲೆ ಇಂಟ್ರೆಸ್ಟ್. ಈಗ ಮನೆಯಲ್ಲಿರುವಾಗ ನೀವು ಅವರಿಗೆ ಹೇಳಿಕೊಡ್ತೀರಾ ಹಾಗಾದ್ರೆ? ಅವಳು ನನಗೆ ಹೇಳ್ತಾ ಇರ್ತಾಳೆ ಕೆಲವು ಸ್ಟೆಪ್ಸ್ ಎಲ್ಲ ಕಲಿಸ್ಲಿಕ್ಕೆ. ಈಗ ಡ್ಯಾನ್ಸ್ ವಿಡಿಯೋ ಮಾಡುವಾಗ ಸಹ ಎಕ್ಸ್ಪ್ರೆಷನ್ ಎಲ್ಲ ಹೇಗೆ ಹೇಳ್ಬೇಕಂತ ಹೇಳ್ತಾ ಇರ್ತೇನೆ ಅವಳಿಗೆ. ಈಗ ಕಾಂಪಿಟೇಷನ್ ಅಂದಾಗ ಬೇರೆ ಬೇರೆ ಊರಿಗೆ ಟ್ರಾವೆಲ್ ಮಾಡ್ಲಿಕ್ಕಿದೆ, ಯಾವ ಊರಿಗೆ ಹೋಗಿದ್ದೀರಿ ಇದುವರೆಗೂ? ನಾನು ಜಾಸ್ತಿ ದೂರ ಕಾಂಪಿಟೇಷನ್ಸ್ಗೆ ಹೋಗಲಿಲ್ಲ. ಒಂದು ಮ್ಯಾಂಗ್ಳೂರ್, ಮತ್ತೆ ಪ್ರೋಗ್ರಾಮ್ಸಿಗೆ ಹೋಗಿದ್ದೇನೆ ಡ್ಯಾನ್ಸ್ ಕ್ಲಾಸ್ ಒಟ್ಟಿಗೆ. ಪ್ರೋಗ್ರಾಮ್, ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋದಕ್ಕೂ ಕಾಂಪಿಟೇಷನ್ಗೆ ಹೋಗೋದಕ್ಕೆ ಏನು ತುಂಬ ಡಿಫ್ರೆಂಟ್ ಇರ್ತಾರೆ, ಹೇಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನಿಮಗೆ? ಅದು
ಪ್ರೋಗ್ರಾಮಿಗೆ ಹೋಗುವಾಗ ಸ್ಟೇಜ್ ಫಿಯರ್ ಇರುವುದಿಲ್ಲ, ಟೀಮ್ ಒಟ್ಟಿಗೆ ಮಾಡೋದು ಆಗ ಅಷ್ಟು ಸ್ಟೇಜ್ ಫಿಯರ್ ಅಂತ ಇರುವುದಿಲ್ಲ. ಆದರೆ ಕಾಂಪಿಟೇಷನ್ಸ್ಗೆ ಹೋಗುವಾಗ ಸ್ಟೇಜ್ ಹತ್ತುವಾಗ ಅದು ಆಗುವ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಅದು ಹೇಳಲಿಕ್ಕಾಗೋದಿಲ್ಲ. ಗ್ರೂಪ್ ಡ್ಯಾನ್ಸ್ ಮಾಡ್ತೀರಿ, ನೀವು ಸಿಂಗಲ್ ಕೂಡ ಮಾಡಿದ್ದೇನೆ ಅಂತ ಹೇಳಿದ್ರಿ. ಎಂತ ಗ್ರೂಪ್ ಡ್ಯಾನ್ಸಿಗೂ ಸಿಂಗಲ್ ಡ್ಯಾನ್ಸಿಗೆ ಏನು ವ್ಯತ್ಯಾಸ ನಿಮ್ಮ ಪ್ರಕಾರ? ಗ್ರೂಪ್ ಅಲ್ಲಿ ಇರುವಾಗ ಎಲ್ಲರನ್ಸು ನೋಡ್ತಾ ಇರ್ತಾರೆ, ಒಬ್ರನ್ನೇ ನೋಡುವಾಗ ಅಂತ ಇಲ್ಲ. ಸೊ ಅಷ್ಟು ಮಾಡ್ತೇವೆ, ಆದ್ರೆ ಅಷ್ಟು ಎಂತ ನೋಡುದಿಲ್ಲ ಬೇರೆಯವರನ್ನು. ಆದ್ರೆ ಸೋಲು ಮಾಡುವಾಗ ಕಣ್ಣು ನಮ್ಮ ಮೇಲೆ ಇರ್ತದೆ, ಅದು ಸ್ವಲ್ಪ ಎಲ್ಲರಸು ನೋಡುವಾಗ ಸ್ವಲ್ಪ ಹಾಗೆ ಬರ್ತದೆ ಎನರ್ಜಿ, ಎಕ್ಸ್ಪ್ರೆಷನ್ ಎಲ್ಲ. ಓಕೆ, ಡ್ಯಾನ್ಸ್ ಕಲಿತಾ ಇದ್ದೀರಿ, ಇಷ್ಟು ಇಂಟ್ರೆಸ್ಟ್ ಬರ್ತಾ ಉಂಟು. ಆದರೆ ಡ್ಯಾನ್ಸಲ್ಲಿ ಯಾರನ್ನು ನೋಡಿ ನಿಮಗೆ ಈ ಡ್ಯಾನ್ಸ್ ಆಗಬೇಕು, ಇವರನ್ನು ನೋಡಿಯೇ ನಾನು ಇನ್ಸ್ಪಿರೇಷನ್ ತಗೊಂಡೆ ಅಂತ ಯಾರು? ಮಾಧುರಿ ದೀಕ್ಷಿತ್ ಅಂತ ಹೇಳ್ಬೋದು. ಅವರು ಮಾಡೋದು ಸಹ, ಅವರದ್ದು ಡ್ಯಾನ್ಸ್ ಎಲ್ಲ, ಅವರದ್ದು ಎಕ್ಸ್ಪ್ರೆಷನ್ಸ್ ಎಸ್ಪೆಷಲಿ ನನಗೆ ತುಂಬ ಇಷ್ಟ. ಓಕೆ, ನೀವು ಯಾವ ಸಾಂಗನ್ನು ತುಂಬ ಇಷ್ಟಪಡ್ತೀರಾ? ಆ ಸಾಂಗಿಗೆ ನೀವು ಡ್ಯಾನ್ಸ್ ಮಾಡಿದ್ದೀರಿ ಇದುವರೆಗೂ? ಕೇಳಿಸದೆ ಕಲ್ಲು ಕಲ್ಲುನಲ್ಲಿ. ಓಕೆ, ಅದು ತುಂಬ ಇಷ್ಟಪಡ್ತೀರಾ? ನೀವು ಕ್ಲಾಸಿಕಲ್ ಡ್ಯಾನ್ಸರ್ ಅಂತ ಹೇಳ್ತೀರಲ್ಲ, ಕ್ಲಾಸಿಕಲಲ್ಲಿ ಎಷ್ಟು ಫಾರ್ಮ್ ಇರ್ತದೆ ಮತ್ತು ವೆಸ್ಟರ್ನಲ್ಲಿ ಫಾರ್ಮ್, ನಿಮಗೆ ಯಾವುದು ತುಂಬ ಇಷ್ಟಪಡ್ತೀರಿ? ಕ್ಲಾಸಿಕಲಲ್ಲಿ ಫಾರ್ಮ್ ಇರ್ತದೆ. ನನಗೆ ಭರತನಾಟ್ಯ ತುಂಬ ಇಷ್ಟ, ಮತ್ತೆ ಕಥಕ್ ಸಹ ಮಾಡ್ತೆ, ಆದರೆ ಅಷ್ಟು ಇಲ್ಲ. ಅಂದರೆ ಸರ್ ಎಷ್ಟು ಹೇಳಿಕೊಡ್ತಾರೆ ಅಷ್ಟು ಮಾಡ್ತಾರೆ, ಆದರೆ ಭರತನಾಟ್ಯ ನನಗೆ ತುಂಬ ಇಷ್ಟ. ಭರತನಾಟ್ಯದಲ್ಲಿ ಎಕ್ಸಾಮ್ ಎಲ್ಲ ಬರ್ತಿದ್ದೀರಾ? ಇನ್ನು ಭರತನಾಟ್ಯದಲ್ಲಿ ಇನ್ನೇನು ನಿಮಗೆ ಸಾಧನೆ ಮಾಡಲಿಕ್ಕೆ ಆಸೆ ಉಂಟು? ನನಗೆ ಭರತನಾಟ್ಯಂ ವಿದ್ವತ್ ತನಕ ಮಾಡಬೇಕು ಅಂತ ಉಂಟು. ಓಕೆ, ನೀವು ಡ್ಯಾನ್ಸರ್ ಅಂತ ಗೊತ್ತು, ನಿಮ್ಮ ಜೊತೆ ಕಲೀಲಿಕ್ಕೆ ಮಕ್ಕಳು ಯಾರು ಬರೋದಿಲ್ವಾ? ಅಕ್ಕ ಕಲಿಸಿಕೊಡಿ ನನಗೆ ಅಂತ. ಅದು ಸ್ಕೂಲಲ್ಲಿ ಕೊರಿಯೋಗ್ರಫಿ ಎಲ್ಲ ಮಾಡಲಿಕ್ಕೆ ಟೀಚರ್ಸ್ನವ್ರು ಸಹ ಹೇಳ್ತಾರೆ ಸತಿ, ನಮ್ಮ ಕ್ಲಾಸಿದ್ದು ಮಕ್ಕಳಿಗೆ ಕಲಿಸಿ, ಹಾಗೆ ಅಲ್ಲಿ ಕಲಿಸಿದ್ದು ಹೋಗಿ. ಓಕೆ, ನೀವು ಹೇಳಿದ್ರಿ ನನ್ನ ಟರ್ನಿಂಗ್ ಪಾಯಿಂಟ್ ಅಂದರೆ ನನಗೆ ಮಂದಿ ಸರ್ ಸಿಕ್ಕಿದ್ದು ನನ್ನದು. ಅವ್ರು ಬಂದಾದ್ಮೇಲೆ ನನಗೆ ಫುಲ್ ಇಂಟ್ರೆಸ್ಟ್ ಅವರ ಮೇಲೆ ಹೋಯ್ತಂತ. ಆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಅದರ ಸಿಚುವೇಶನ್ ಬಗ್ಗೆ ಹೇಳಿ. ಅದು ಸರ್ ಅನ್ನು ಅಂದರೆ ಆಗ UKG LKG ಎಲ್ಲ ಬರ್ತಾ ಇದ್ರು ಸರ್. ಅವರು ಆಗ ಸ್ಕೂಲಿಗೆ ಸರ್ ಬಂದ್ರಂದೆ ನಮ್ಗೆ ಎಲ್ಲರಿಗೂ ಸಹ ತುಂಬಾ ಖುಷಿ. ಒಂದು ಕ್ಲಾಸ್ ಮಿಸ್ ಆಗ್ತದೆ, ಮತ್ತೆ ಡ್ಯಾನ್ಸ್ ಮಾಡ್ಬೋದು, ತುಂಬಾ ಖುಷಿ ಆಗ್ತದೆ ಅವ್ರು ಬಂದಾಗ. ಅದು ಅವರು ಸ್ಕೂಲಿಗೆ ಬಂದಾಗ ಅದು ಎನ್ವೈರನ್ಮೆಂಟ್ ಇರುವುದೇ ಬೇರೆ, ಗಮ್ಮತ್ ಆಗ್ತದೆ. ಮತ್ತೆ ಸ್ಕೂಲಲ್ಲಿ ಸಹ ಹಾಗೆ ಗೊತ್ತಿಲ್ಲದಿದ್ರು ಸಹ ಒಳ್ಳೆ ಮಾಡಿ ಮಾತಾಡ್ತಿದ್ರು. ಮತ್ತೆ ಹಾಗೆ ಅವರ ಡ್ಯಾನ್ಸ್ ನೋಡಿ ಇಷ್ಟ ಆಯ್ತು, ಮತ್ತೆ ಅದಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿದ್ದು. ಓಕೆ, ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಇನ್ನಷ್ಟು ವಿಷಯ ಇದೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಈ ಬಾಲ ಸಾಧಕೆ ಯಶೋಗಾಥೆಯನ್ನ ಇನ್ನಷ್ಟು ನಾವು ತಿಳ್ಕೊಳ್ಳುವ ಅವರ ಬಗ್ಗೆ. ಆದರೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಸಾಧಕಿ ಅವರ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಅನ್ನು ನಮ್ಮ ಜೊತೆ ಹೇಳ್ತಾ ಇದ್ರು. ಅವರನ್ನು ಮಾತಾಡಿಸುವ ತನ್ವಿ ಕಾಂಚನ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಹೇಳ್ತಾ ಇದ್ರಿ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂಗೆ ಹೋದೆ, ಒಂದು ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳಿದ್ರಿ. ಡ್ಯಾನ್ಸ್ ಬಿಟ್ಟು ತನ್ವಿ ಕಾಂಚನ್ ಅವರು ಮನೆಯಲ್ಲಿ ಹೇಗೆ? ನಾನು ಮನೆಯಲ್ಲಿ ಅಂದರೆ ನನ್ನ ವಾಯ್ಸ್ ಕೇಳದೆ ನಮ್ಮ ಮನೆಯಲ್ಲಿ ಆಗುದಿಲ್ಲ. ನಾನು ಸ್ವಲ್ಪ ಜೋರು ಗಟ್ಟಿ ಮಾತಾಡೋದು ಹಾಗೆ. ಮತ್ತು ಮನೆಯಲ್ಲಿ ನಾನು ನಾನು ಮನೆಯಲ್ಲಿ ಅಂದರೆ ಜಾಸ್ತಿ ಮೊಬೈಲ್ ನೋಡ್ತಿರ್ತೀನಿ. ಅದು ಅಮ್ಮ ಸಹ ಹೇಳ್ತಿರ್ತಾರೆ ನನಗೆ ಯಾವಾಗಲೂ ಓದು ಅಂತ. ಅದು ಮತ್ತೆ ತುಂಬ ಓದ್ತೇನೆ. ಮತ್ತೆ ಅದಾದ್ಮೇಲೆ ಪುನಃ ಕ್ಲಾಸಿಗೆ ಬರೋದು, ಮತ್ತೆ ಮನೆಗೆ ಹೋಗೋದು, ಪುನಃ ಸ್ವಲ್ಪ ಓದೋದು, ಮತ್ತೆ ಊಟ ಮಾಡಿ ಮಲಗೋದು ಅಷ್ಟೇ. ಹೀಗೆ ಅಷ್ಟೇ. ಈಗ ನೀವು ಮೊಬೈಲ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರಿ. ಆನ್ಲೈನ್ ಕಾಂಪಿಟೇಷನ್ ಖಂಡಿತ ಭಾಗವಹಿಸಿರ್ತೀರಿ. ಆನ್ಲೈನ್ ಕಾಂಪಿಟೇಷನ್ ಅಲ್ಲಿ ಯಾವುದ್ರಲ್ಲೆಲ್ಲ ಭಾಗವಹಿಸಿದ್ರಿ? ಪ್ರೈಸ್ ಸಿಕ್ಕಿದ? ಹೌದು, ನಾನೊಂದು ಡಾನ್ಸ್ ವೈರಸ್ ಅಂತ ಒಂದು ಕಾಂಪಿಟೇಷನ್ ಇತ್ತು. ಅದರಲ್ಲಿ ನನಗೆ ಸೆಕೆಂಡ್ ಪ್ಲೇಸ್ ಸಿಕ್ಕಿತ್ತು. ಮತ್ತೆ ಹಾಗೆ ತುಂಬ ಕಾಂಪಿಟೇಷನ್ಸಿಗೆ ಹೋಗಿದ್ದೆ. ಮತ್ತೆ ಒಂದು ಭರತನಾಟ್ಯಂ ಕಾಂಪಿಟೇಷನ್ ಇತ್ತು ಆನ್ಲೈನೇ. ಅದರಲ್ಲಿ ನನಗೆ ಪ್ರೈಸ್ ಬರಲಿಲ್ಲ. ಮತ್ತು ಅದು ಡ್ಯಾನ್ಸ್ ಮಾಡಿದ್ದು ದೇವಿ ಡ್ಯಾನ್ಸ್ ಮಾಡಿದ್ದೆ. ಅದು ಸ್ವಲ್ಪ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದು ದೇವಿದ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಟ್ಟು ಮಾಡಿದ್ದು
ಅದು ಒಳ್ಳೆ ಇತ್ತು. ಈಗ ಡ್ಯಾನ್ಸರ್ಸ್ಗೆ ಒಂದು ಸೋಷಿಯಲ್ ಮೀಡಿಯಾ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ನಿಮಗೆ ಯಾವ ರೀತಿ ವರ್ಕ್ ಆಯಿತು ಸೋಷಿಯಲ್ ಮೀಡಿಯಾ? ಸೋಷಿಯಲ್ ಮೀಡಿಯಾ, ನಾನು ಮುಂಚೆ ಡಾನ್ಸ್ ಎಲ್ಲ ಕಾಂಪಿಟೇಷನ್ಸ್ ಎಲ್ಲ ಮಾಡದೇ ಇರುವಾಗ ನನ್ನನ್ನು ಸ್ವಲ್ಪ ಮೇಲೆ ತಂದದಂದರೆ ಸೋಷಿಯಲ್ ಮೀಡಿಯಾ. ಅಂದರೆ ಡ್ಯಾನ್ಸ್ ಎಲ್ಲ ಮಾಡಿ ಮತ್ತು ವಾಟ್ಸಪ್ಪಿಗೆಲ್ಲ ಹಾಕಿದಾಗ ರಿಲೇಟಿವ್ಸ್ ಫ್ರೆಂಡ್ಸಿಗೆಲ್ಲ ಗೊತ್ತಾಗ್ತಿತ್ತು ನಾನು ಎಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದೇನೆ ಅಂತ. ಆಗ ಅವ್ರು ಸಹ ಸ್ವಲ್ಪ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಹೇಳ್ತಾ ಇದ್ರು, ಮೋಟಿವೇಶನ್ ಸಿಗ್ತಿತ್ತು. ಮತ್ತು ಹಾಗೆ ಸ್ವಲ್ಪ ಮೇಲೆ ಹೋಗುವ ಅಂತ ಹೀಗೆ ಕಾಂಪಿಟೇಷನ್ಸಿಗೆಲ್ಲ ಅಟೆಂಡ್ ಮಾಡಿದ್ದು ಅಲ್ಲಿ. ಹಾಗೆ ಕಾಂಪಿಟೇಷನ್ ಹೇಳಿದೆ, ನೀವು ಸ್ಟೇಟ್ ಲೆವೆಲ್ಗೆಲ್ಲ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ರಿ. ಸ್ಟೇಟ್ ಲೆವೆಲ್ ಯಾವ ಡ್ಯಾನ್ಸ್ ಮೂಲಕ ಸ್ಟೇಟ್ ಲೆವೆಲ್ಗೆ ಹೋದ್ರಿ ನೀವು? ನನ್ನದು ಕೇಳಿಸದೆ ಡ್ಯಾನ್ಸ್ ಅಂತ, ಅದು ನನ್ನದು ಫೇವ್ರೆಟ್ ಡ್ಯಾನ್ಸ್ ತುಂಬ. ಅದು ಡ್ಯಾನ್ಸ್ ತಗೊಂಡು ನಾನು ಹೋದೆ ಅಂದರೆ ಕಾಂಪಿಟೇಷನ್ಗೆ ಖಾಲಿ ಕೈ ಹಿಂದೆ ಬರ್ತಾ ಇರಲಿಲ್ಲ. ಸೊ ನನಗೆ ಅದು ಡ್ಯಾನ್ಸ್ ನನ್ನದು ತುಂಬ ಫೇವ್ರೆಟ್ ಡ್ಯಾನ್ಸ್. ಸ್ಕೂಲ್ ಅಂತ ಬಂದಾಗ ಕಾಂಪಿಟೇಷನ್ ಇದ್ದೇ ಇರ್ತದೆ. ಸ್ಕೂಲಲ್ಲಿ ಯಾವುದೆಲ್ಲ ಕಾಂಪಿಟೇಷನ್ ಮಾಡಿದ್ರು, ಹೇಗೆ ಟೀಚರ್ಸ್ನವ್ರು ರಿಯಾಕ್ಟ್ ಮಾಡ್ತಾ ಇದ್ರು ನಿಮ್ಮ ಡ್ಯಾನ್ಸ್ ಎಲ್ಲ ನೋಡಿ? ನಮ್ಮದು ಐಕ್ಸ್ ಅಂತ ಒಂದು ಕಾಂಪಿಟೇಷನ್ ಇರ್ತದೆ ಸ್ಕೂಲಲ್ಲಿ. ಅದು ಈ ಸರಿ ಇತ್ತು, ಆದರೆ ಮಳೆಯ ಕಾರಣ ಪೋಸ್ಟ್ಪೋನ್ ಆಗಿತ್ತು. ಅದರಲ್ಲಿ ನಾವು ಕ್ಲಾಸಿಕಲ್ಲೇ ಡ್ಯಾನ್ಸ್ ಮಾಡಿದ್ವಿ. ನಾವೇ ಒಂದು 6 ಜನ ಕೊರಿಯೋಗ್ರಾಫ್ ಎಲ್ಲ ಮಾಡಿ ನಾವೇ ಮಾಡಿದ್ವಿ. ಒಳ್ಳೆ ಬಂದಿತ್ತು ಅದು ಡ್ಯಾನ್ಸ್. ಇನ್ನೂ ನೆಕ್ಸ್ಟ್ ನೋಡಬೇಕು. ಮತ್ತು ನಮ್ಮ ಸ್ಕೂಲಲ್ಲಿ ಆರ್ಗನೈಸ್ ಆಗ್ತಿತ್ತು ಅದು. ಸೊ ನಾವು ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಅಂತ ಮಾಡಿದ್ವಿ. ತುಂಬ ಸ್ಟೂಡೆಂಟ್ಸನ್ನು ಹಿಡ್ಕೊಂಡು ಅದು ಡ್ಯಾನ್ಸ್ ಮಾಡಿದ್ವಿ. ಅದು ರಿಹರ್ಸಲ್ ಮಾಡುವಾಗ ಒಮ್ಮೆ ಸ್ಕೂಲಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ನಾವು ಸ್ಟೇಜ್ ಹತ್ತುವಾಗಲೇ ಎಲ್ಲರೂ ಸಹ ಕಿರ್ಚ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಮತ್ತು ಆ ಸಾಂಗ್ ಇದು ವೈಬ್ಸ್ ಗುಂಗುರು ಮತ್ತು ಅರಬಿಕ್ ಸಾಂಗ್ ಇತ್ತು. ಅದು ಸಾಂಗ್ಸ್ ಪಾಪ್ಯುಲರ್ ಸಾಂಗ್ಸ್ ಅಲ್ಲ, ಎಲ್ಲ ಸಹ ಕೇಳಿ ಕಿರ್ಚ್ತಾ ಎಲ್ಲ ಇದ್ರು. ಅದು ತುಂಬ ಒಳ್ಳೆ ಇತ್ತು ಎಕ್ಸ್ಪೀರಿಯನ್ಸ್. ನಿಮ್ಮ ಡ್ಯಾನ್ಸ್ ಜರ್ನಿಯಲ್ಲಿ ಕೇಳ್ತಾ ಇದ್ದಷ್ಟು ಖಾಲಿ ಕ್ಲಾಸಿಕಲ್ ಅಂತ ಇದ್ದೇ ಇರ್ತದೆ. ಕ್ಲಾಸಿಕಲ್ ಕಲಿಸಿಕೊಟ್ಟ ನಿಮ್ಮ ಗುರುಗಳು ಯಾರು? ಅನನ್ಯ ಭಟ್ ಮತ್ತೆ ಶ್ರೀರಕ್ಷಾ ಟೀಚರ್. ಹೌದು, ಎಲ್ಲ ನೋಡ್ತೇನೆ, ತುಂಬಾ ಡ್ಯಾನ್ಸ್ ವಿಡಿಯೋಸ್ ನೋಡ್ತೇನೆ. ಪರ್ಟಿಕ್ಯುಲರ್ಲಿ ಯಾರು ಸಹ ಹಾಗೆ ಇಷ್ಟೇ ಇಲ್ಲ. ಅಂದರೆ ನೀವು ಡ್ಯಾನ್ಸ್ ಎಲ್ಲ ಮಾಡ್ತೀರಿ, ಸ್ಟಡೀಸ್ ಹೇಗೆ ಮಾಡ್ತೀರಿ? ಸ್ಟಡೀಸ್ ಇನ್ನೇನು ಮಾಡಬೇಕು ಆಸೆ ಉಂಟು? ಈಗ SSLC ಅಂತ ಹೇಳ್ತಿದ್ದೀರಿ, ಹೇಗೆ ಸ್ಟಡೀಸ್ ನಡೀತಾ ಉಂಟು ನಿಮ್ಮದು? ನಾನು ಈಗ ನೆಕ್ಸ್ಟ್ ಮೆಡಿಕಲ್ಗೆ ಹೋಗ್ಬೇಕಂತ ಇದ್ದೇನೆ. ನನಗೆ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಬಯಾಲಜಿ. ಮೆಡಿಕಲ್ಗೆ ಹೋಗಿ ಮತ್ತೆ ಡಾಕ್ಟರ್ ಏನಾದರೂ ಆಗಬೇಕಂತ ಇದ್ದೇನೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗಲಿ ಬೆಸ್ಟ್ ಮತ್ತು ವರ್ಸ್ಟ್ ಇದ್ದೇ ಇರುತ್ತೆ. ನೀವು ಬೆಸ್ಟನ್ನು ಹೇಳಿಬಿಟ್ಟು ನಾನು ಫಸ್ಟ್ ಕಾಂಪಿಟೇಷನ್ಗೆ ಹೋದದ್ದು ನನಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ. ನಿಮಗೆ ವರ್ಸ್ಟ್ ಆದದ್ದಂಥದ್ದು? ವರ್ಸ್ಟ್ ಅಂದರೆ ಅಷ್ಟು ಎಂತ ಸಹ ವರ್ಸ್ಟ್ ಅಂತ ಇಲ್ಲ. ಹೋದಾಗ ಪ್ರೈಸ್ ಸಿಗ್ಲಿಲ್ಲ ಆದ್ರೆ ಒಮ್ಮೆ ಬೇಜಾರಾಗ್ತದೆ. ಅಂದ್ರೆ ಅದು ನಾನು ಹೇಳಿದ್ದೆ ಅಲ್ಲ, ನಾನು ಖಾಲಿ ಕೈ ಬರ್ಲಿಲ್ಲ ಅಂತ, ಅದು ಕೇಳಿಸದೆ ಡ್ಯಾನ್ಸ್ ಇಟ್ಕೊಂಡು. ಅದು ರೀಸೆಂಟ್ಲಿ ಒಂದು ಕಾಂಪಿಟೇಷನ್ಗೆ ಹೋಗಿದ್ದೆ. ಅದರಲ್ಲಿ ನನಗೆ ಸಿಗಲಿಲ್ಲ ಪ್ರೈಸ್. ಅದು ತುಂಬ ಕಾಂಪಿಟೇಷನ್ಸ್ ಇತ್ತು, ಅದು ನ್ಯಾಷನಲ್ ಲೆವೆಲ್ ಇದ್ದದ್ದು. ಅದರಲ್ಲಿ ಸಿಗಲಿಲ್ಲ ಅಂತ ನನಗೆ ಸ್ವಲ್ಪ ಬೇಜಾರು ಅಷ್ಟೇ. ಓಕೆ, ಬೇಜಾರು ಮಾಡಬೇಡಿ. ನೀವು ತುಂಬ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗಿದ್ದೀನಿ ಅಂತ ಹೇಳಿದ್ರಿ. ನೀವು ಮುಂಚಿನ ಒಂದು ತನ್ವಿಗೂ ಡ್ಯಾನ್ಸ್ ಕಾಂಪಿಟೇಷನ್ ಆಗಿ ವಿನ್ ಆಗಿ ಪ್ರೈಸ್ ತಗೊಂಡು ಬಂದಾಗ ಹೇಗೆ ನಿಮ್ಮನ್ನು ರೆಸ್ಪಾನ್ಸ್ ಮಾಡಿದ್ರು, ಹೇಗೆ ನಿಮ್ಮನ್ನು ಸ್ವೀಕರಿಸಿದ್ರು ಮನೆಯಲ್ಲೆಲ್ಲ? ಈಗ ಪ್ರೈಸ್ ಎಲ್ಲ ಬರ್ತಾ ಇದ್ರೆ ನೇಬರ್ಸ್ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತು ನಾನು ರಿಯಾಲಿಟಿ ಶೋ ಅಲ್ಲಿ ವಿನ್ ಆಗಿದೆ ಅಂತ ಹೇಳಿದ್ನಲ್ಲ, ಆ ದಿನ ಅದಾದ್ಮೇಲೆ ನನಗೆ ನನ್ನ ರಿಲೇಟಿವ್ಸ್ ಎಲ್ಲ ಬ್ಯಾನರ್ಸ್ ಎಲ್ಲ ಹಾಕ್ತಾ ಇದ್ರು ನನ್ನ ಡ್ಯಾನ್ಸ್ ಇದು. ಅದೆಲ್ಲ ತುಂಬ ಖುಷಿ ಆಗ್ತದೆ. ಮತ್ತು ಅವರೆಲ್ಲ ಹಾಗೆ ಹೇಳುವಾಗ ತುಂಬ ಒಳ್ಳೆ ಬಂದಿತ್ತು ಡ್ಯಾನ್ಸ್, ಹಾಗೆ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಕೊಡುವಾಗ ಸಹ ತುಂಬ ಖುಷಿ ಆಗ್ತದೆ. ನಿಮ್ಮ ಲೈಫಲ್ಲಿ ಡ್ಯಾನ್ಸ್ ಅಂದರೆ ಎಷ್ಟು ಇಂಪಾರ್ಟೆಂಟ್? ತುಂಬ ಇಂಪಾರ್ಟೆಂಟ್ ನನಗೆ. ನಾನೀಗ ಬರೀ ಕುತ್ಕೊಂಡಿದ್ರು ಸಹ ಕೈಯಲ್ಲಿ ಎಂಥದ್ದು ಸ್ಟೆಪ್ಸ್ ಮಾಡ್ತಾ ಇರ್ತೇನೆ. ಸ್ವಲ್ಪ ಮ್ಯೂಸಿಕ್ ಹಾಕಿದರೆ ಅದು ಸ್ಟೆಪ್ಸ್ ಎಲ್ಲ ಮೈಂಡಿಗೆ ಬರ್ತದೆ. ಹಾಗೆ ವಿದೌಟ್ ಡ್ಯಾನ್ಸ್ ಇರ್ಲಿಕ್ಕೆ ಆಗೋದಿಲ್ಲ. ಓಕೆ, ನೀವು ನಿಮ್ಮ ತಂಗಿ ಇಬ್ಬರಿಗೂ ಜೋಡಿ ಕಾಂಬಿನೇಷನ್ ಒಳ್ಳೇದಾಗ್ತದೆ. ನೀವು ಇಬ್ಬರು ಒಟ್ಟು ಸೇರಿ ಯಾವುದಾದ್ರು ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗಿದ್ರಾ? ಆಕ್ಚುಲಿ ಅವಳು ಮಾಡುದು ವೆಸ್ಟರ್ನ್, ನಾನು ಮಾಡುದು ಕ್ಲಾಸಿಕಲ್. ನಮ್ಮಿಬ್ಬರದು ಸಿಂಕ್ ಆಗುದಿಲ್ಲ. ಆದ್ರೆ ಒಮ್ಮೆ ಮಾಡಿದ್ವಿ ನಾವು, ನನ್ನದು ಅಮ್ಮನ ಆಫೀಸಲ್ಲಿ ನ್ಯೂ ಇಯರ್ ಶೋಸ್ ಇರ್ತದಲ್ಲ, ಆಗ ನಾನು ಮತ್ತೆ ಅವಳು ಮಾಡಿದ್ವಿ ಒಮ್ಮೆ.
ಓಕೆ, ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲಿನ experience? ಆಗ ಎಲ್ಲ ಹೇಳ್ತಿದ್ರು ನಿಮ್ಮಿಬ್ರದ್ದು ಜೋಡಿ ಎಲ್ಲ ತುಂಬ ಒಳ್ಳೆ ಉಂಟು, ಡ್ಯಾನ್ಸ್ ಮಾಡುವಾಗ ಅಕ್ಕ ತಂಗಿ ಇಬ್ರು ಸಹ ಮಿಂಚಿದ್ರಿ ಹಾಗೆಲ್ಲ ಹೇಳ್ತಾ ಇದ್ರು. ಮತ್ತು ಅವಳೊಟ್ಟಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಸಹ ಗಮ್ಮತ್ತಾಗ್ತದೆ. ಓಕೆ, ಡ್ಯಾನ್ಸ್ ಬಿಟ್ಟು ಬೇರೆ ಹಾಬೀಸ್ ಬಗ್ಗೆ ಹೇಳ್ತಾ ಇದ್ರಿ, ಇನ್ನು ಬೇರೆ ಯಾವ ಹಾಬೀಸ್ ಇದೆ ನಿಮ್ಮ ಹತ್ರ? ನಾನು ಅದೇ ಹೇಳಿದೆಲ್ಲ, ಕ್ರಿಕೆಟ್ ನೋಡೋದಂದ್ರೆ ತುಂಬ ಇಷ್ಟ ಅಂತ. ನಾನು ಎಂತಾದ್ರೂ ಫ್ರೀ ಟೈಮ್ ಸಿಕ್ಕಿದ್ರೆ ಟಿವಿ ಓಪನ್ ಮಾಡೋದು, ಕ್ರಿಕೆಟ್ ನೋಡೋದು. ಅದರಲ್ಲಿ ನನ್ನ ಫೇವ್ರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ. ಓಕೆ, ಕ್ರಿಕೆಟ್ ಆಡ್ಲಿಕ್ಕೆ ಇಷ್ಟ ಉಂಟು ಇದುವರೆಗೆ? ಕ್ರಿಕೆಟ್ ನನಗೆ ಆಡಬೇಕು, ಆದರೆ ನಾನು ಆಡಲಿಲ್ಲ, ನನಗೆ ಚಾನ್ಸ್ ಸಿಕ್ಕಿಲ್ಲ ಅದು ಆಡು. ನನ್ನ ಮನೆ ಹತ್ರ ಸಹ ತುಂಬ ಜನ ಇಲ್ಲ, ಸೊ ಅಲ್ಲಿ ಆಡಲಿಕ್ಕೆ ಸಹ ಆಗೋದಿಲ್ಲ ತುಂಬ ಜನ ಇಲ್ಲದಿದ್ದ ಕಾರಣ. ಒಂದು ವೇಳೆ ನಿಮಗೆ ಈಗ ಒಂದು ಆಪ್ಷನ್ ಇರ್ತದೆ, ಈಗ ಒಂದು ಸೈಡಲ್ಲಿ ನಿಮಗೆ ಕ್ರಿಕೆಟಿಗೆ ಹೋಗ್ಬೇಕಂತ ಆಸೆ ಉಂಟು, ಡ್ಯಾನ್ಸಿಗೆ ನೀವು ಬಂದಾಗಿದೆ, ಕ್ರಿಕೆಟಿಗೆ ಹೋಗ್ಬೇಕಂತ ಆಸೆ ಉಂಟು, ಎರಡು ಸಿಚುವೇಶನ್ ಒಟ್ಟಿಗೆ ಬರ್ತದೆ. ಒಂದು ನೀವು ಕ್ರಿಕೆಟಿಗೆ ಸೆಲೆಕ್ಟ್ ಆಗಿದ್ದೀರಿ, ಡ್ಯಾನ್ಸಿಗೆ ಸೆಲೆಕ್ಟ್ ಆಗ್ತೀರಿ, ಆಗ ಹೇಗೆ ಒಂದು ಮ್ಯಾನೇಜ್ ಮಾಡ್ತೀರಾ? ಆಬ್ವಿಯಸ್ಲಿ ಡ್ಯಾನ್ಸಿಗೆ ಬರ್ತೇನೆ ನಾನು. ಅಲ್ಲ, ಅಂದ್ರೆ ಕ್ರಿಕೆಟಿಗೆ ಅಷ್ಟು ಕ್ರಿಕೆಟ್ ಹೋಗ್ಲಿಕ್ಕೆ ನೋಡ್ಲಿಕ್ಕೆ ನಂಗೆ ಇಷ್ಟ, ಆದ್ರೆ ಹೋಗ್ಲಿಕ್ಕೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ ನನಗೆ. ಡ್ಯಾನ್ಸ್ ಒಟ್ಟಿಗೆ ಅಟ್ಯಾಚ್ಮೆಂಟ್ ಇದ್ದಷ್ಟು ಕ್ರಿಕೆಟ್ ಒಟ್ಟಿಗೆ ಇಲ್ಲ. ಸೊ ಆಬ್ವಿಯಸ್ಲಿ ಡ್ಯಾನ್ಸಿಗೆ ಬರ್ತೇನೆ ನಾನು. ಓಕೆ, ನೀವು ಕೊನೆಯದಾಗಿ ಎಂತ ಒಂದು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಲಿಕ್ಕಿದ್ರೆ, ಯಾರ ಬಗ್ಗೆ ಆದ್ರೂ ಹೇಳಲಿಕ್ಕಿದ್ರೆ ಹೇಳ್ಬೋದು. ನಾನು ನನ್ನ ಪೇರೆಂಟ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಅದು ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಆದರೆ ನಾನು ತುಂಬ ಥ್ಯಾಂಕ್ಫುಲ್ ಇದ್ದೇನೆ ಅವರ ಮುಂದೆ. ಮತ್ತು ನನ್ನ ಸರ್ ತುಂಬ ಸಪೋರ್ಟ್ ಮಾಡ್ತಾರೆ, ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನನ್ನ ರಿಲೇಟಿವ್ಸ್, ನನ್ನದು ಫ್ರೆಂಡ್ಸ್, ಮತ್ತು ನನ್ನದು ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ಸ್, ನನ್ನದು ಎಕ್ಸ್ಟ್ರೀಮ್ ಫ್ಯಾಮಿಲಿಗೆ, ಹೋಲ್ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಭವಿಷ್ಯ, ನಿಮ್ಮ ಡ್ಯಾನ್ಸಿನ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿರಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ಕಡೆಯಿಂದ ನಾನು ಆಶಿಸ್ತೇನೆ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮ ಬಾಲ ಸಾಧಕಿಯ ಯಶೋಗಾಥೆಯನ್ನು. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಾನು ಕೃತಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.